ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ರಿಪೀಟ್ ಮಾಡಿ ಎಲ್ರು. ಓಂ ನಮೋ ಭಗವತೆ ವಾಸುದೇವಾಯ. 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 ಆಧ್ಯಾತ್ಮಿಕ ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ.
इस्कॉन श्री श्री राधा गोविंद की जय। श्री श्री गौरनिताय की जय। जय श्रील प्रभुपाद की जय। जय श्रील ಗುರುದೇವ್ की जय. जय ಎಲ್ಲ ಗುರು ಪರಂಪರೆಗೂ ಜಯ. जय ಎಲ್ಲ ದೀಕ್ಷಾ ಗುರುಗಳಿಗೂ ಜಯ. जय ಎಲ್ಲ ಶಿಕ್ಷಾ ಗುರುಗಳಿಗೂ ಜಯ. जय ಇಲ್ಲಿ ನೇರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜಯ. जय ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. जय श्रील प्रभुपाद की जय. श्रील गुरुदेव की जय. जय हरे ಹರೇ कृष्ण. हरे कृष्ण माताजी ಪ್ರಣಾಮಗಳು. माताजी ಹರೇ ಕೃಷ್ಣ ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ ಹರೇ ಕೃಷ್ಣ. ಎಲ್ರಿಗೂ ಪ್ರಣಾಮಗಳು ಮಾತಾಜಿ. ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಹಿಂದಿನ ಮಾತಾಜಿ. ಒಂದು ತರಗತಿ ಬಂದಿದ್ದೀರಾ? Okay. ಹಿಂದಿನ ಒಂದು ತರಗತಿಯಲ್ಲಿ ನಾವು 9ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. 6ನೇ ಶ್ಲೋಕದವರೆಗೂ ನಾವು ತಿಳ್ಕೊಂಡಿದ್ವಿ ನಿನ್ನೆ. ಸೊ ಇವತ್ತಿನ ದಿನ ಮುಂದಿನ ಶ್ಲೋಕವನ್ನ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9ರ 7ನೇ ಶ್ಲೋಕ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ಥಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಇದರ ಒಂದು ಉಚ್ಚಾರಣೆ. ಸರ್ವಭೂತಾನಿ ಕೌಂತೇಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ನಿಮಿಷ ಪ್ರಕೃತಿಂ ಯಾಂತಿ ಮಾಮಿಕಾಂ. ಮಕ್ಕೆ ವ್ಯಂಜನ ಇದೆ ಕೊನೆಗೆ 2ನೇ ಲೈನಲ್ಲಿ. ಕಲ್ಪಕ್ಷಯೇ ಇದನ್ನ ಬಿಡಿಸಿದಾಗ ನೋಡಿ ಒಂದೊಂದನ. ಸರ್ವಭೂತಾನಿ ಆಯ್ತು, ಪ್ರಕೃತಿಂ ಯಾಂತಿ ಮಾಮಿಕಾಂ ಆಯ್ತು. ಮಾಮಿಕಾಂ ಅಂದ್ರೆ ನನ್ನ ಅಂತ. ಕಲ್ಪಕ್ಷಯೇ ಪುನಃಸ್ಥಾನಿ. ಓಕೆ, ಇಲ್ಲಿ ಪುನಃಸ್ಥಾನಿ ಏನಿದೆಯಲ್ಲ ಇದನ್ನ ಬಿಡಿಸಿದಾಗ ಪುನಃ ತಾನಿ ಆಗತ್ತೆ 2 ಪದ. ಸೊ ಕೂಡಿ ಪುನಃಸ್ಥಾನಿ. ಕಲ್ಪಾದೌ ಕಲ್ಪದ ಆರಂಭದಲ್ಲಿ ಅಂತ ಕರೀತಾರೆ. ವಿಸೃಜಾಮ್ಯಹಂ ಬಿಡಿಸಿದಾಗ ವಿಸೃಜಾಮಿ ಅಹಂ ಅಂತ ಹೇಳಿ. ಸೊ ವಿಸೃಜಾಮಿ ಅಹಂ ಅನ್ಬೋದು ಒಂದು ಬಿಟ್ರೆ. ವಿಸೃಜಾಮ್ಯಹಂ ಇಲ್ಲಿ ಒಟ್ಟ ಸುಳಿದೆ ಸಕ್ಕೆ ಋಷಿ ರು ಹೇಳ್ಬೇಕು. ವಿಸೃಜಾಮ್ಯಹಂ. ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಸರ್ವಭೂತಾನಿ ಸರ್ವಭೂತಾನಿ ಕೌಂತೆಯ ಅಂತ ಹೇಳ್ತಾರೆ. ಅದು ಫಸ್ಟ್ ಲೈನ್ ಅಲ್ಲಿ. ಕೌಂತೆಯ ಅಂದ್ರೆ ಕುಂತಿಯ ಪುತ್ರನಾದ ಅರ್ಜುನನೇ ಅಂತ ಹೇಳಿ. ಹೇ ಅರ್ಜುನ, ಸರ್ವಭೂತಾನಿ ಎಲ್ಲ ಜೀವಿಗಳು. ಭೂತಾನಿ ಅಂದ್ರೆ ಜೀವಿಗಳು. ಸರ್ವ ಅಂದ್ರೆ ಎಲ್ಲ ಜೀವಿಗಳು. ಪ್ರಕೃತಿಂ ಯಾಂತಿ ಮಾಮಿಕಾಂ. ಪ್ರಕೃತಿ ಮಾಮಿಕಾಂ ಯಾಂತಿ ಅಥವಾ ಪ್ರಕೃತಿಂ ಯಾಂತಿ ಮಾಮಿಕಾಂ ಅಂದ್ರೆ ನನ್ನ ಪ್ರಕೃತಿಯ ಒಳಗಡೆ ಲಯವಾಗುತ್ತವೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಯಾಂತಿ ಅಂದ್ರೆ ಪ್ರವೇಶಿಸುತ್ತವೆ ಅಂತ ಹೇಳಿ. ಪ್ರಕೃತಿ ಅಂದ್ರೆ ಪ್ರಕೃತಿಯನ್ನ. ಪ್ರಕೃತಿಂ ಯಾಂತಿ ಮಾಮಿಕಾಂ. ಮಾಮಿಕಾಂ ಅಂತಂದ್ರೆ ನನ್ನ ಪ್ರಕೃತಿ ಒಳಗೆ ಪ್ರವೇಶಿಸುತ್ತವೆ ಅಂತ ಹೇಳ್ತಾ ಇರುವಂತದ್ದು. ಕಲ್ಪಕ್ಷಯೇ. ಕಲ್ಪಕ್ಷಯ ಅಂತಂದ್ರೆ ಈ ಒಂದು ಬ್ರಹ್ಮನ ದಿನ ಅಂತ್ಯದಲ್ಲಿ, ಬ್ರಹ್ಮನ ದಿನದ ಒಂದು ಅಂತ್ಯಕ್ಕೆ ಕಲ್ಪಕ್ಷಯ ಅಂತ ಕರೀತಾರೆ. ಕಲ್ಪ ಅಂತಂದ್ರೆ ಬ್ರಹ್ಮನ ಒಂದು ದಿನ. ಅಷ್ಟೇ ರಾತ್ರಿಯೂ ಕೂಡ ಅಷ್ಟೇ ಅವಧಿಯದ್ದಾಗಿರುತ್ತೆ. ಕ್ಷಯ ಅಂದ್ರೆ ಅಂತ್ಯ ಆಗುವಂಥದ್ದು ಅಥವಾ ಲಯವಾಗುವಂಥದ್ದಕ್ಕೆ ಕ್ಷಯ ಅಂತ ಕರೀತಾರೆ. ಅಂದ್ರೆ ಕಲ್ಪಕ್ಷಯ ಅಂದ್ರೆ ಬ್ರಹ್ಮನ ಒಂದು ದಿನ ಅಂತ್ಯವಾಗುವಾಗ ಅಥವಾ ಕಲ್ಪಾಂತ್ಯದಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಪುನಃಸ್ಥಾನಿ ಕಲ್ಪಾದೌ ವಿಸೃಜಾಮಿ ಅಹಂ ಅಂತ ಹೇಳಿ. ಪುನಃಸ್ಥಾನಿ ಅಂದ್ರೆ ಮತ್ತೆ ಅವೆಲ್ಲವೂ. ಪುನಃಸ್ಥಾನಿ ಅಂದ್ರೆ ಮತ್ತೆ ಅವೆಲ್ಲವೂ. ಕಲ್ಪಾದವು ಅಂದ್ರೆ ಕಲ್ಪದ ಆರಂಭದಲ್ಲಿ. ವಿಸೃಜಾಮ್ಯಹಂ ಅಂದ್ರೆ ಮತ್ತೆ ನಾವುಗಳನ್ನ ಸೃಷ್ಟಿಸ್ತೇನೆ ಅಂತ ಹೇಳ್ತಾ ಇರುವಂಥದ್ದು. ಹೀಗೆ ಇದ್ರ ಅರ್ಥ ಒಂದು ಬ್ರಹ್ಮನ ಒಂದು ದಿನವಾದಂತಹ ಬ್ರಹ್ಮನ ಒಂದು ದಿನಕ್ಕೆ ಕಲ್ಪ ಅಂತ ಕರೀತಾರೆ. ಆ ಕಲ್ಪದ ಅಂತ್ಯದಲ್ಲಿ ಎಲ್ಲ ಜೀವಿಗಳು ನನ್ನ ಪ್ರಕೃತಿಯಲ್ಲಿ ಲಯವಾಗುತ್ತವೆ. ಮತ್ತೆ ಕಲ್ಪದ ಆರಂಭದಲ್ಲಿ ನಾನು ಮತ್ತೆ ಅವುಗಳನ್ನ ಸೃಷ್ಟಿಸ್ತೇನೆ ಅಂತ ಹೇಳಿ. ಹೀಗಿದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಸೃಷ್ಟಿ ಮತ್ತೆ ಲಯ ಇವೆಲ್ಲವೂ ಕೂಡ ಭಗವಂತನ ಒಂದು ಐಶ್ವರ್ಯದ ಭಾಗ.
ಹಾಗೆ ಹಾಗೆ ಅವನೇ ಒಂದು ಸೃಷ್ಟಿಕರ್ತ, ಅವನೇ ಪಾಲಕ, ಅವನೇ ಸಂಹಾರಕ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇದರಿಂದ ಏನ್ ತಿಳ್ಕೊಬಹುದು ಅಂದ್ರೆ ಅನುಭವ, ಒಂದು ಜೀವನದ ಆರಂಭ ಅಂತ್ಯ ಎಲ್ಲವೂ ಭಗವಂತನ ಕೈಯಲ್ಲಿದೆ. ಹಾಗೆ ಆತನಿಗೆ ಶರಣಾದ್ರೆ ಸೃಷ್ಟಿ ಲಯದ ಒಂದು ಏನು ಚಕ್ರ ಇದೆಯೋ ಅದಕ್ಕಿಂತವೂ ಕೂಡ ನಾವು ಮೇಲೆ ಹೋಗ್ಬಹುದು ಅಂತ ಹೇಳಿ. ಹೀಗೆ ಒಂದು ಸಾದೃಶ್ಯ ರೂಪದಲ್ಲಿ ಹೇಳೋದಾದ್ರೆ, ಈಗ ಒಂದು ನಾಟಕ ನಡೀತಾ ಇರುತ್ತೆ. ನಾಟಕ ನಡೆಯುವಾಗ ಪರದೆ ಮತ್ತೆ ನಾಟಕ ನೋಡೋಕ್ಕಿಂತ ಮುಂಚೆ ಪರದೆ ಮೇಲೆ ಏರಿದಾಗ ನಾಟಕ ಆರಂಭ ಆಗುತ್ತೆ. ನಾಟಕ ಆರಂಭ ಆಗಿ ಮುಗಿದ್ಮೇಲೆ ಮತ್ತೆ ಪರದೆಯನ್ನ ಕೆಳಗೆ ಇಳಿಸಲಾಗುತ್ತೆ. ಅಲ್ಲ, ಹಾಗೆ ಈ ಭಗವಂತನ ಸೃಷ್ಟಿ ಲಯ ಕೂಡ. ಸೃಷ್ಟಿ ಆದಾಗ ಪರದೆ ಮೇಲಕ್ಕೆ ತಕೊಳ್ಳುತ್ತೆ, ಲಯ ಆದಾಗ ಮತ್ತೆ ಪರದೆ ಮುಚ್ಚುತ್ತೆ ಅಂತ ಹೇಳಿ. ಹೀಗೆ ಈ ಒಂದು ಪ್ರಳಯದ ಅಂತ್ಯದಲ್ಲಿ ಎಲ್ಲಾ ಆತ್ಮಗಳು ಕೂಡ ಮಹಾವಿಷ್ಣುವಿನ ದೇಹದೊಳಗೆ ಲಯವಾಗ್ತವೆ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಅಂಬಿಕಾ ಲಕ್ಷ್ಮೀ ಪ್ರಿಯ ಮಾತಾಜಿ ಓಪನ್ ಇಟ್ಟಿದ್ದಾರೆ, ಅವ್ರದ್ದು ಆಯ್ತು ಸರಿ. ಅಂಬಿಕಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ, ಗಾಯತ್ರಿ ಆರ್ ಮಾತಾಜಿ, ಗಾಯತ್ರಿ ಕೊಡೇಕಲ್ ಮಾತಾಜಿ, ಗೀತಾ ಕೊಡೇಕಲ್ ಮಾತಾಜಿ. ಸಾರಿ, ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ. ಕಲ್ಪಾದೌ ವಿಸೃಜಾಮ್ಯಹಂ. ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ, ಗೀತಾ ಕೊಡೇಕಲ್ ಮಾತಾಜಿ ಹೇಳಿ. ಕೇಳಿಸ್ತಾ ಇಲ್ಲ ಮಾತಾಜಿ, ಯಾರು ಹೇಳ್ತಾ ಇರೋದು? ಶ್ಲೋಕ 7. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಆಯ್ತಾ ಎಲ್ರದ್ದು? ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 8ನೇ ಶ್ಲೋಕ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಇದರ ಒಂದು ಉಚ್ಚಾರಣೆ ಪ್ರಕೃತಿಂ, ಕಕ್ಕೆ ಒಟ್ಟು ಸುಳಿದೆ. ಪ್ರಕೃತಿಂ ಸ್ವಾಮವಷ್ಟಭ್ಯ, ಸ್ವಾಮವಷ್ಟಭ್ಯವನ್ನ ಬಿಡಿಸಿದಾಗ ಸ್ವಾಂ ಅವಷ್ಟಭ್ಯ ಆಗುತ್ತೆ. ಸ್ವಾಂ ಅವಷ್ಟಭ್ಯ ಕೂಡಿಸಿದ್ರೆ ಸ್ವಾಮವಷ್ಟಭ್ಯ. ಕೆಟ್ಟವತ್ತು ದೊಡ್ಡ ಭ ಇದೆ. ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ. ಭೂತಗ್ರಾಮಂ ಇಮಂ ಕೃತ್ಸ್ನಂ. ಕೋಕೆ ಒಟ್ಟು ಸುಳಿ, ತೋಕೆ ಸವತ್ತು ನವತ್ತಿದೆ. ಕೃತ್ಸ್ನ, ಕೃತ್ಸ್ನ, ಕೃತ್ಸ್ನಂ ಅಂತ ಬರುತ್ತೆ ನೋಡಿ ಪ್ರೊನೌನ್ಸ್ ಮಾಡೋರು. ತೋಕೆ ಸವತ್ತು, ಸೋಕೆ ಮತ್ತೆ ನವತ್ತು. ಕೃತ್ಸ್ನಂ ಅವಶಂ ಪ್ರಕೃತೇರ್ ವಶಾತ್. ತೇ ಆದ್ಮೇಲೆ ರ ಹೇಳ್ಬೇಕು. ಪ್ರಕೃತೇರ್ ವಶಾತ್.
ಇದನ್ನ ಬಿಡಿಸಿದಾಗ ಪ್ರಕೃತೇ ವಶಾತ್ ಅಂತ ಆಗುತ್ತೆ. ಪ್ರಕೃತೇ ವಶಾತ್ ಅಂದ್ರೂ ಬರುತ್ತೆ. ಪ್ರಕೃತೇ ವಶಾತ್. ಇದ್ರೊಂದು ಅರ್ಥವನ್ನ ತಿಳ್ಕೊಳ್ಳೋಣ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಅಂದ್ರೆ ನನ್ನ ಪ್ರಕೃತಿಯನ್ನ ನಿಯಂತ್ರಿಸಿಕೊಂಡು ಅಂತ ಹೇಳಿ ಭಗವಂತ ಹೇಳ್ತಾರೆ. ನನ್ನ ಪ್ರಕೃತಿಯನ್ನು ನಿಯಂತ್ರಿಸಿಕೊಂಡು ವಿಸೃಜಾಮಿ ಪುನಃ ಪುನಃ, ನನ್ನ ಪ್ರಕೃತಿಯನ್ನು ನಿಯಂತ್ರಿಸಿಕೊಂಡು ನಾನು ಮತ್ತೆ ಮತ್ತೆ ಸೃಷ್ಟಿಸ್ತೇನೆ. ಮತ್ತೆ 3ನೇ ಲೈನು ಭೂತಗ್ರಾಮಂ ಇಮಂ ಕೃತ್ಸ್ನಂ. ಭೂತಗ್ರಾಮಂ ಅಂದ್ರೆ ಎಲ್ಲಾ ಜೀವಿಗಳ ಕೃತ್ಸ್ನಂ ಅಂತಂದ್ರೆ ಒಂದು ಗುಂಪು, ಎಲ್ಲಾ ಜೀವಿಗಳ ಒಂದು ಗುಂಪನ್ನ ಅವಶಂ ಪ್ರಕೃತೇರ್ವಶಾತ್, ಅವರ ಅಶಕ್ತತೆಯಿಂದ ಅಂತ ಹೇಳಿ ಮಾಯೆ ಅಧೀನದಿಂದ ಅದು ನಾಶವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋವಂಥದ್ದು. ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ, ನನ್ನ ಪ್ರಕೃತಿಯನ್ನ ನಿಯಂತ್ರಿಸಿಕೊಂಡು ನಾನು ಮತ್ತೆ ಮತ್ತೆ ಈ ಜಗತ್ತಿನ ಸೃಷ್ಟಿಯನ್ನ ಮಾಡ್ತೇನೆ. ಎಲ್ಲಾ ಜೀವಿಗಳು ಮಾಯೆಯ ಒಂದು ಅಧೀನದಲ್ಲಿದೆ. ಸೊ ಮಾಯೆ ಅಧೀನವಾಗಿವೆ, ಆ ಮಾಯೆಯ ಅಧೀನವಾಗಿ ಇದು ನಡೆಸಲ್ಪಡುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಭಗವಂತ ಒಟ್ಟಾರೆಯಲ್ಲಿ ಹೇಳ್ತಾ ಇರೋದಂದ್ರೆ ಎಲ್ಲವೂ ಕೂಡ ನನ್ನ ಅಧೀನದಲ್ಲಿದೆ, ಮತ್ತೆ ನನ್ನ ಸಂಕಲ್ಪದಿಂದ ಮಾತ್ರ ಎಲ್ಲ ಕೂಡ ಮತ್ತೆ ಸೃಷ್ಟಿ ಆಗುತ್ತೆ, ಮತ್ತೆ ನನ್ನ ಸಂಕಲ್ಪದಿಂದನೇ ಅದು ನಾಶವಾಗುತ್ತೆ ಅಂತ ಹೇಳಿ. ಭಗವಂತನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಹೀಗೆ ನಾವೆಲ್ಲರೂ ಕೂಡ ಮಾಯೆ ವಶದಲ್ಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮಾಯೆ ವಶದಲ್ಲಿದ್ದೇವೆ, ಆದ್ರೆ ಭಗವಂತ ಮಾಯೆ ನಿಯಂತ್ರಕ. ನಾವು ಮಾಯೆ ನಮ್ಮನ್ನ ನಿಯಂತ್ರಿಸ್ತಾಳೆ, ಆದ್ರೆ ಭಗವಂತ ಮಾಯೆಯನ್ನ ನಿಯಂತ್ರಿಸ್ತಾನೆ. ಹಾಗಾಗಿ ನಾವು ಭಗವಂತನಿಗೆ ನೇರವಾಗಿ ಶರಣಾದ್ರೆ ಮಾಯೆಯಿಂದ ನಾವು ಮೇಲೆ ಇರಬಹುದು, ಮಾಯೆಯ ನಿಯಂತ್ರಣದಿಂದ ನಾವು ಹೊರಗೆ ಬರ್ಬಹುದು ಅನ್ನೋದನ್ನ ತಿಳ್ಕೊಬಹುದು. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಕಂಟಿನ್ಯೂ ಮಾಡಿ. ಮಾತಾಜಿ ಗೀತಾ ಕೊಡಕಲ್ ಮಾತಾಜಿ, ಹರಣಿಕಾ ಕೇರಿ ಮಾತಾಜಿ, ಶ್ವೇತಾ ಮಾತಾಜಿ, ಅನಂತ ಕುಲಕರ್ಣಿ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ. ಒಬ್ರಾದ್ಮೇಲೆ ಒಬ್ರು. ಹರೇ ಕೃಷ್ಣ. ಶ್ಲೋಕ 8. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೆ ವಶಾತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. बैठो तो हाँ, तो डेली का नहीं लेना चाहिए ना. नहीं आप करो मुझे. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಇದಾರೆ ನೋಡಿ ಮಾತಾಜಿ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಇದೆ. ಆಯ್ತು ಮಾತಾಜಿ ನಂದು. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಪ್ರಕೃತಿಂ ಸ್ವಾಮಿ ವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಪ್ರಕೃತ್ನಂ ಅವಶ್ಯಂ ಪ್ರಕೃತೇರ್ವಶಾತ್. ಹರೇ ಕೃಷ್ಣ. ಸ್ವಾಮವಷ್ಟಭ್ಯ ಭೂತಗ್ರಾಮಂ ಇಮಂ 3ನೇ ಲೈನ್ ಅಲ್ಲಿ ಕೃತ್ಸ್ನಂ. ಹರೇ ಕೃಷ್ಣ. ಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ನಂ ಕೃತ್ಸ್ನಂ. ಪ್ರಭುಜಿ ಸ ತಕ್ಕೆ ಸ ಒತ್ತಿದೆ. ಕೃತ್ಸ್ನಂ. ಕೃತ ಸ ಕೃತ್ಸ್ನಂ. ಕೃತ್ಸ್ನಂ ಕೃತ್ಸ್ನಂ ಕೃತ್ಸ್ನಂ. ಮತ್ತೆ ಇದು ಭೂತಗ್ರಾಮಂ ಇಮಂ. ಭೂತಗ್ರಾಮಂ ಇಮಂ. ಇಮಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿಂ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ ಆಯ್ತು. ಸರಿ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 ಶ್ಲೋಕ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಉಚ್ಚಾರಣೆ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ. ದಕ್ಕೆ ದೊಡ್ಡದ ಇದೆ, ಅದಕ್ಕೆ ನ ಒತ್ತಿದೆ. ನಿಬಧ್ನಂತಿ ನಂತಿ ಧನಂಜಯ ಉದಾಸೀನವದಾಸೀನಂ. ಅಂದ್ರೆ ಇದು ಉದಾಸೀನವತ್ ಆಸೀನಂ ಅಂತ ಕರೀತಾರೆ. ಉದಾಸೀನವತ್ ಆಸೀನಂ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಇದ್ರ ಒಂದು ಅರ್ಥ, ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಅಂತ ಹೇಳ್ತಾರೆ. ನ ಚ ಮಾಂ ಕಾನಿ ಕರ್ಮಾಣಿ ಅಂದ್ರೆ ಆ ಕರ್ಮಗಳು ನನ್ನನ್ನು, ಕರ್ಮಾಣಿ ಕರ್ಮಗಳು ನನ್ನನ್ನು ನಿಬಧ್ನಂತಿ ಬಂಧಿಸುವುದಿಲ್ಲ. ಯಾವ ಕರ್ಮಗಳು? ಸೃಷ್ಟಿ ಲಯ ಕರ್ಮಗಳು. ಈಗಾಗಲೇ ಹಿಂದೆ ಏನ್ ಶ್ಲೋಕದಲ್ಲಿ ಹೇಳ್ದ ನಮ್ಮ ಭಗವಂತ, ಅವುಗಳು ನನ್ನನ್ನು ಬಂಧಿಸೋದಿಲ್ಲ. ಧನಂಜಯ, ಹೇ ಅರ್ಜುನ, ಉದಾಸೀನವತ್ ಆಸೀನಂ ಅಂದ್ರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೀತಿವಂತನಂತೆ. ಅಂದ್ರೆ ನಾನು ಉದಾಸೀನಂತೆ ನಿಂತಿದ್ದೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಇದಕ್ಕೆ ತಟಸ್ಥನಂತೆ ಕುಳಿತಿದ್ದೇನೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅಸಕ್ತಂ ತೇಷು ಕರ್ಮಸು. ಅಸಕ್ತಂ ಅಂತಂದ್ರೆ ಅನಾಸಕ್ತನಾಗಿ, ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಮೇಲೆ ನಿರ್ಲಿಪ್ತನಾಗಿ ನಿಂತಿದ್ದೇನೆ. ಉದಾಸೀನಂತೆ ನಿಂತಿದ್ದೇನೆ, ಅವುಗಳಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ. ಹಾಗಾಗಿ ನಾನು ನಿರ್ಲಿಪ್ತನಾಗಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದರ ಅರ್ಥ, ಭಗವಂತ ಕರ್ಮ ಮೂಲಕ ಬಂಧಿತನಾಗೋದಿಲ್ಲ. ಸೊ ಅವನ ಕಾರ್ಯ ಯಾವಾಗ್ಲೂ ಕೂಡ ಶುದ್ಧವಾಗಿದೆ ಅಂತ ಹೇಳಿ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ, ಲೋಕಜೀವನಿ ಮಾತಾಜಿ, ಮಂಜುಳಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ರವಿ ಪ್ರಭುಜಿ. ಹರೇ ಕೃಷ್ಣ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ನ ಚ ಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ರವಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಓ ಸಾರಿ ಪ್ರಭುಜಿ, ಹೇಳಿ ಪ್ರಭುಜಿ. ರವಿ ಪ್ರಭುಜಿ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹರೇ ಕೃಷ್ಣ ಮಾತಾಜಿ. ಆಯ್ತಾ ಮಾತಾಜಿ? ಎಲ್ರು ಹೇಳಿದ್ರ? ಮಾತಾಜಿ ಎಲ್ರು ಅನಿಸ್ತದೆ ಅಲ್ಲ? ಹೇಳಿದ್ರು ಮಾತಾಜಿ. ಈ 5 ಜನ ಹೇಳಿದ್ರು. 5 ಜನ. ಸರಿ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 10ನೇ ಶ್ಲೋಕ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಉಚ್ಚಾರಣೆ. ಮಯಾಧ್ಯಕ್ಷೇಣ ಬಿಡಿಸಿದಾಗ ಮಯಾ ಅಧ್ಯಕ್ಷೇಣ ಆಗತ್ತೆ.
ಅಥವಾ ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಇಲ್ಲಿ ನೋಡಿ, ಜಗದ ವಿಪರಿವರ್ತತೆ ಅನ್ಬೇಡಿ, ತಪ್ಪಾಗತ್ತೆ, ವ್ಯಂಜನ ಇದೆ, ಹಾಗಾಗಿ ಜಗದ್ ವಿಪರಿವರ್ತತೆ ಅಂತ ಹೇಳ್ಬೇಕು. ಇದರೊಂದು ಅರ್ಥ. ಮಯಾಧ್ಯಕ್ಷೇಣ ಅಂದ್ರೆ ನನ್ನ ಅಧ್ಯಕ್ಷತೆಯಲ್ಲಿ, ಅಂದ್ರೆ ನನ್ನ ನಿಯಂತ್ರಣದಲ್ಲಿ, ಪ್ರಕೃತಿ ಸೂಯತೆ ಅಂದ್ರೆ ಪ್ರಕೃತಿ ಸೃಷ್ಟಿಸುತ್ತದೆ, ಸಚರಾಚರಂ ಅಂದ್ರೆ ಚರ ಅಚರ ಜಗತ್ತನ್ನು, ಹೇತುನ ಅನೇನ ಅಂತ ಕರೀತಾರೆ. ಆ ಕಾರಣದಿಂದ ಹೇ ಕೌಂತೆಯ, ಹೇ ಅರ್ಜುನ, ಜಗತ್ ವಿಪರಿವರ್ತತೆ, ಜಗತ್ತು ಸೃಷ್ಟಿಲಯ ಚಕ್ರದಲ್ಲಿ ಸುತ್ತುತ್ತದೆ ಅಂತ ಹೇಳ್ತಾರೆ. ಹೇ ಅರ್ಜುನ, ನನ್ನ ನಿಯಂತ್ರಣದಲ್ಲಿ ಪ್ರಕೃತಿ ಈ ಒಂದು ಅಚರ ಜಗತ್ತನ್ನ ಸೃಷ್ಟಿಸುತ್ತದೆ. ಈ ಕಾರಣದಿಂದ ಜಗತ್ತು ನಿತ್ಯ ಸೃಷ್ಟಿಲಯ ಚಕ್ರದಲ್ಲಿ ಚಲಿಸುತ್ತದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹೇಳ ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹಾ, ರೇಖಾ ಬಂಗೇರಿ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವಿಜಯ ಪ್ರಭುಜಿ. ಹರೇ ಕೃಷ್ಣ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಅನ್ಮ್ಯೂಟ್ ಮಾಡಿ. ಹೇಳಿಲ್ಲ ಮಾತಾಜಿ. ಯಾರು ಮಾತಾಜಿ? ಪಾರ್ವತಮ್ಮ ಮಾತಾಜಿ. ಹಾ, ತಗೊಂಡಿದ್ದೆ ಹೆಸರು ನೀವು. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ ಹೇಳಿ. ವಿ ಮಂಗಳ ಮಾತಾಜಿ. ವಿಜಯ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ. ಅದು ವಿ ಮಂಗಳ ಮಾತಾಜಿ ಮೇಲೆ ಏನ್ ಕೈದ ಅವಸ್ಥೆನ ಅವ್ರದ್ದು, ಅಲ್ಲಿಂದ ಹೋಗೇ ಬಿಟ್ರು ಅವ್ರು. ಏನ್ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ. ಅವ್ರ ಹೆಸರ ಮೇಲೆ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೆ ಅವರಿಗೆ. ಅದು ಏನ್ ದಬಾಯಿಸ್ತು, ಏನು ಒತ್ತಿತ್ತೋ ಏನೋ ಗೊತ್ತಿಲ್ಲ, ಅವ್ರು ಹೋಗ್ಬಿಟ್ರ. ಬಂದ್ರು. ವಿ ಮಂಗಳ ಮಾತಾಜಿ ಹೇಳಿ. ವಿ ಮಂಗಳ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇದೆ. ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಸಚರಾಚರಂ. ಹೇಳ್ತಿಲ್ಲ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 11ನೇ ಶ್ಲೋಕ. ಅವಜಾನಂತಿ ಮಾ ಮೂಢಾ
ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಪರಂ ತನುಮಾಶ್ರಿತಂ ಅನ್ನು ಬಿಡಿಸಿದಾಗ ತನುಂ ಆಶ್ರಿತಂ ಆಗುತ್ತೆ. ಪರಂ ಭಾವಂ ಅಜಾನಂತೋ, ಅಜಾನಂತಹ ಅಂತ ಹೇಳ್ತಾರೆ, ಅಥವಾ ಅಜಾನಂತೋ. ಪರಂ ಭಾವಂ, ಭಾವಂ ಆದ್ಮೇಲೆ ಅಲ್ಲಿ ಅ ಹಚ್ಬೇಕು. ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಓಕೆ, ಇದರ ಒಂದು ಅರ್ಥ ಎಲ್ಲ ನಿಮ್ಗೆ ಸರಳವಾಗಿದೆ, ಹಾಗಾಗಿ ಹೆಚ್ಚಿಗೆ ಏನು ಹೇಳ್ತಾ ಇಲ್ಲ. ಏನಾದ್ರೂ ಅರ್ಥ ಆಗ್ಲಿಲ್ಲ ಮತ್ತೆ ಪುನಃ ಕೇಳಿ. ಅವಜಾನಂತಿ ಮಾಂ, ಅವಜಾನಂತಿ ಮಾಂ ಮೊದಲನೇ ಲೈನಲ್ಲಿ ಅವಜಾನಂತಿಗೆ ಏನಂತ ಅಂದ್ರೆ ಈ ಒಂದು ಕಡೆಗಣಿಸುತ್ತಾರೆ ಅಂತ ಹೇಳಿ. ಅವಜಾನಂತಿ ನನ್ನನ್ನ ತಿಳ್ಕೊಳ್ಳೋದಿಲ್ಲ ಅಂತ, ತಿಳಿಯೋದವರಿಗೆ ಅವಜಾನಂತಿ ಅಂತ ಹೇಳ್ತಾರೆ. ಯಾರನ್ನ ತಿಳಿಯೋದಿಲ್ಲ? ಮಾಂ, ಭಗವಂತ ಕೃಷ್ಣ ಹೇಳ್ತಾ ಇರೋದು ನನ್ನನ್ನ. ಸೊ ಅವರು ಯಾರು ತಿಳಿಯೋದಿಲ್ವೋ ಅವ್ರು ಹೇಗಿರ್ತಾರೆ? ಅವ್ರು ಮೂಢ ಅಂತ ಕರೀತಾರೆ, ಅಂದ್ರೆ ಮೂರ್ಖರು. ಮೂರ್ಖರು ನನ್ನನ್ನ ನಿರಾಕರಿಸ್ತಾರೆ ಅಥವಾ ಕಡೆಗಣಿಸ್ತಾರೆ. ಅಜ್ಞಾನಿಗಳು ನನ್ನ ಕಡೆಗಣಿಸ್ತಾರೆ. ಮಾನುಷಿಂ ತನುಂ ಆಶ್ರಿತಂ. ಮಾನುಷಿಂ ಅಂತಂದ್ರೆ ಮಾನವ ರೂಪದ, ಈ ಮಾನವ ರೂಪ ಧರಿಸಿ ಹೇಗೆ ದ್ವಾಪರ ಯುಗದಲ್ಲಿ ಕೃಷ್ಣ ಬರ್ತಾನಲ್ಲ, ಅದನ್ನ ಅವರು ಕಡೆಗಣಿಸ್ತಾರೆ. ನಾನು ಮಾನವ ರೂಪದಲ್ಲಿ ಬಂದಿರುವುದನ್ನ ನೋಡಿ, ಮಾನುಷಿಂ ತನುಂ ಅಂದ್ರೆ ಮನುಷ್ಯರ ಒಂದು ದೇಹ, ಮಾನುಷಿಂ ತನುಂ ಅಂದ್ರೆ ಮನುಷ್ಯರ ಒಂದು ದೇಹ, ಆಶ್ರಿತಂ ಅಂದ್ರೆ ಧರಿಸಿದಂಥದ್ದು, ಮನುಷ್ಯರ ದೇಹವನ್ನ ಧರಿಸಿರುವಂಥದ್ದನ್ನು ನೋಡಿ, ಪರಂ ಭಾವಂ ಅಜಾನಂತಹ ಅಂದ್ರೆ ಪರಂ ಅಂದ್ರೆ ಪರಮ, ಭಾವಂ ಅಂದ್ರೆ ಸ್ವರೂಪವನ್ನ, ಅಜಾನಂತಂ ಅಜಾನಂತಹ ಅಂದ್ರೆ ತಿಳಿಯೋದಿಲ್ಲ. ಮಾನವ ರೂಪದ ಒಂದು ದೇಹ ಧರಿಸಿ ಬಂದಾಗ ಈ ಪರಮ ಸ್ವರೂಪವನ್ನ ಅವರು ತಿಳಿಯೋದಿಲ್ಲ. ಮಮ ಭೂತ ಮಹೇಶ್ವರಂ, ನಾನು ಎಲ್ಲಾ ಜೀವಿಗಳ ಪರಮೇಶ್ವರನೆಂದು ಅವರು ಅರಿಯೋದಿಲ್ಲ, ತಿಳಿಯೋದಿಲ್ಲ ಅಂತ. ಒಟ್ಟಾರೆ ಇದ್ರ ಅರ್ಥ ಏನು ಅಂದ್ರೆ, ಅಜ್ಞಾನಿಗಳು ಅಥವಾ ಮೂಢರು ನನ್ನ ಒಂದು ಈ ಮಾನವ ರೂಪವನ್ನ ನೋಡಿ ನನ್ನನ್ನು ಸಾಮಾನ್ಯ ಮನುಷ್ಯನಂತ ಭಾವಿಸ್ತಾರೆ. ನನ್ನ ಪರಮವಾದಂತಹ ಈ ದೈವಿಕ ಸ್ವರೂಪವನ್ನ ಅವರು ತಿಳ್ಕೊಳ್ಳೋದಿಲ್ಲ ಅಂತ. ಹೀಗೆ ಇದು ಒಂದು ಸಾರ ಏನು ಅಂದ್ರೆ, ಭಗವಂತ ಒಂದು ದೈವಿ ಸ್ವರೂಪ, ಆ ದೈವಿ ಸ್ವರೂಪದಲ್ಲಿದ್ರೂ ಮಾನವ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಈ ಮೂಢರು ಆ ರೂಪದ ಹಿಂದೆ ಇರುವ ಪರಮಾತ್ಮನನ್ನ, ಭಗವಂತ ರೂಪವನ್ನ ಕಾಣಲು ಅವರು ಅಸಮರ್ಥರಾಗಿರ್ತಾರೆ. ಹೇಗೆ ಈ ಸೂರ್ಯನ ಕಿರಣಗಳಿರುತ್ತೋ, ಸೂರ್ಯನ ಕಿರಣಗಳನ್ನ ನೋಡಿ ಸೂರ್ಯನ ತೇಜಸ್ಸನ್ನ ಅಳತೆ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅದೇ ರೀತಿ ಕೃಷ್ಣನ ಮಾನವ ರೂಪದ ಹಿಂದೆ ಒಂದು ದೈವಿಕ ಸ್ವರೂಪ ಇದೆ ಅಂತ ಹೇಳಿ ಮೂಢರು ತಿಳ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಕೊಡೇಕಲ್ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ಬರು ನಾನು ಅನ್ಮ್ಯೂಟ್ ಮಾಡ್ಕೊತ ಹೋಗ್ತೀನಿ, ಹಾಗೆ ನೀವು ಹೇಳ್ಕೊತ ಹೋಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಶ್ಲೋಕ 11. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. 3ನೇ ಲೈನಲ್ಲಿ ಪರಂ ಭಾವಂ ಅಜಾನಂತೋ, ಭಾವಂ ಬೇರೆ ಅಜಾನಂತೋ ಬೇರೆ, ಅಲ್ಲಿ ಮಧ್ಯದಲ್ಲಿ ಅ ಹಚ್ಬೇಕಷ್ಟೆ. ಭಾವಂ ಅಜಾನಂತೋ. ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಗಾಯತ್ರಿ ಮಾತಾಜಿ.
ಶ್ಲೋಕ 11 ಅವಜಾನಂತಿ ಮಾಂ ಮೂಢ ಮಾನುಷಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಗೀತಾ ಕೊಡಕಲ್ ಮಾತಾಜಿ. ಶ್ಲೋಕ 11 ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಕೃಷ್ಣ. ಆಮೇಲೆ ಬರ್ತೇನೆ ಪ್ರಭುಜಿ. ನೆಕ್ಸ್ಟ್ ಓಕೆ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 ಶ್ಲೋಕ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಉಚ್ಚಾರಣೆ. ಮೋಘಾಶ ದೊಡ್ಡ ಘ ಇದೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ. ನೋಡಿ ಎಲ್ಲ ದೀರ್ಘ ಇದೆ. ರಾಕ್ಷಸೀಂ ಆಸುರೀಂ ಚೈವ ಅಂದ್ರೆ ರಾಕ್ಷಸೀಂ ಆಸುರೀಂ ಅಂತ ಹೇಳ್ತಾರೆ ಬಿಡಿಸಿದಾಗ. ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಓಕೆ, ಅಲ್ಲಿ ದೀರ್ಘ ಇಲ್ಲ. ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಸೊ ಇದ್ರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಮೋಘಾಶಾಹ ಅಂತ ಕರೀತಾರೆ. ಮೋಘಾಶ ಅಂದ್ರೆ ಅಂದ್ರೆ ಏನು ನಮ್ಮ ಆಸೆ ಇರುತ್ತೋ, ವ್ಯರ್ಥವಾದ ಆಸೆಯನ್ನ ಹೊಂದಿದವರು ಮೋಘಾಶ ಅಂತ ಕರೀತಾರೆ. ಆಸೆಯಿಂದ ದಿಗ್ಭ್ರಮಿತರಾದಂತವ್ರಿಗೆ ಮೋಘಾಶ ಅಂತ ಕರೀತಾರೆ. ಆಮೇಲೆ ಮೋಘ ಕರ್ಮಾಣಃ, ಮೋಘ ಕರ್ಮಾಣೋ, ಹೀಗೆ ಆ ವ್ಯರ್ಥ ಆಸೆ ಹೊಂದಿದವರು ವ್ಯರ್ಥ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಅಂತ. ಕರ್ಮ ಅಂದ್ರೆ ಕರ್ಮ, ಮೋಘ ಅಂದ್ರೆ ಈ ತೊಡಗಿರುವಂತವ್ರು ಅಂತ ಹೇಳಿ, ದಿಗ್ಭ್ರಾಂತರಾಗಿರುವಂತವ್ರು ಅಂತ. ಎಲ್ಲಿ ದಿಗ್ಭ್ರಾಂತರಾಗಿರ್ತಾರೆ? ತಮ್ಮ ವ್ಯರ್ಥ ಕಾರ್ಯಗಳಲ್ಲಿ ತೊಡಗಿರ್ತಾರೆ, ದಿಗ್ಭ್ರಾಂತರಾಗಿರ್ತಾರೆ. ಮೋಘ ಜ್ಞಾನ ಅಂದ್ರೆ ವ್ಯರ್ಥ ಜ್ಞಾನ ಉಳ್ಳವರು ಅಂತ ಹೇಳಿ. ಅಂದ್ರೆ ಜ್ಞಾನದಲ್ಲಿ ದಿಗ್ಭ್ರಮಿತರಾದಂಥವ್ರು. ಚೇತಸಃ ಅಂದ್ರೆ ಅಜ್ಞಾನಿಗಳು, ವಿಚೇತಸಃ ಅಂದ್ರೆ ಅಜ್ಞಾನಿಗಳು. ರಾಕ್ಷಸೀಂ ಆಸುರೀಂ ಪ್ರಕೃತಿಂ. ರಾಕ್ಷಸೀಂ ಅಂದ್ರೆ ರಾಕ್ಷಸ, ಆಸುರೀಂ ಅಂದ್ರೆ ಅಸುರರು, ಪ್ರಕೃತಿಂ ಅಂದ್ರೆ ಸ್ವಭಾವದವರು. ರಾಕ್ಷಸ ಮತ್ತು ಆಸುರಿ ಸ್ವಭಾವದವರು. ಮೋಹಿನೀಂ ಶ್ರಿತಾಃ. ಮೋಹಿನೀಂ ಅಂದ್ರೆ ಮೋಹದಿಂದ ಅಥವಾ ದಿಗ್ಭ್ರಮೆ ಇಂದ, ಶ್ರಿತಾಃ ಅಂತಂದ್ರೆ ಆವರಿಸಲ್ಪಟ್ಟಿರ್ತಾರೆ ಅಂತ ಹೇಳಿ, ಅಥವಾ ಆಶ್ರಯವನ್ನ ಹೊಂದಿರ್ತಾರೆ. ಒಟ್ಟಾರೆ ಇದ್ರ ಒಂದು ಅರ್ಥ ಏನು ಅಂದ್ರೆ, ಇಂತಹ ಮೂಢರು, ಏನು ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತ, ಇಂತಹ ಮೂಢರು ವ್ಯರ್ಥವಾದ ಆಸೆಗಳಲ್ಲಿ, ವ್ಯರ್ಥವಾದ ಕರ್ಮಗಳಲ್ಲಿ, ವ್ಯರ್ಥವಾದ ಜ್ಞಾನದಲ್ಲಿ ತೊಡಗಿರ್ತಾರೆ ಯಾವಾಗ್ಲೂ ಕೂಡ. ಸೊ ಅವರು ರಾಕ್ಷಸ ಮತ್ತು ಆಸುರಿ ಸ್ವಭಾವದಿಂದ ಮೋಹಿತರಾಗಿರ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮತ್ತೆ. ಹರೇ ಕೃಷ್ಣ. ಹರಣಿಕಕ್ಕೇರಿ ಮಾತಾಜಿ, ಶ್ವೇತಾ ಮಾತಾಜಿ, ಆನಂದ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಎಲ್ರು ಒಬ್ರು ಆದ್ಮೇಲೆ ಒಬ್ರು ಹೇಳಿ. ಅನ್ಮಿಟ್ ಮಾಡ್ಕೊಂತ ಹೋಗ್ತೀನಿ, ಹಾಗೆ ಹೇಳ್ಕೊಂತ ಹೋಗಿ. ಹರೇ ಕೃಷ್ಣ. ಶ್ಲೋಕ 12. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಜೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೋಘಾಶ ಮೋಘ ಕರ್ಮಾಣೋ ಮೋಘ
ज्ञानाविचेतसः राक्षसीमासुरीं चैव प्रकृतिं मोहिनीं श्रिताः हरे कृष्ण माताजी ಸೌಮಿತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಮೋಘಾಶಾ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ ಮಾತಾಜಿ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಮೋಘಾಶ ಕೃಷ್ಣ. ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹರೇ ಕೃಷ್ಣ ಮಾತಾಜಿ. ಅದು 2ನೇ ಲೈನಲ್ಲಿ ಮೋಘ ಅಲ್ಲ ಮೋಘ ಜ್ಞಾನ ಬರುತ್ತೆ. ಗಮನಿಸಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 13ನೇ ಶ್ಲೋಕ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಇದರ ಒಂದು ಉಚ್ಚಾರಣೆ ಮಹಾತ್ಮಾನಸ್ತು ಬಿಡಿಸಿದಾಗ ಮಹಾ ಆತ್ಮನಃ ತು ಅಂತ ಹೇಳಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ. ಪ್ರಕೃತಿಮಾಶ್ರಿತಾಃ ಬಿಡಿಸಿದಾಗ ಪ್ರಕೃತಿಂ ಆಶ್ರಿತಾಃ ಆಗತ್ತ. ಕೂಡಿ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಭಜಂತ್ಯ ಅನನ್ಯ ಮನಸ್ಸು ಬಿಡಿಸಿದಾಗ ಭಜಂತಿ ಅನನ್ಯ ಮನಸ ಅಂತ ಆಗತ್ತೆ. ಭಜಂತ್ಯನನ್ಯ ಮನಸ್ಸೋ ಅಥವಾ ಭಜಂತಿ ಅನನ್ಯ ಮನಸ್ಸೋ. ಅಲ್ಲಿ ಭಜಂತಿ ಹಚ್ಬೇಕು, ತ್ಯ ಹೇಳಂಗಿಲ್ಲ. ತಿ ಹಚ್ಚಿ ಮುಂದೆ ಅ ಹಚ್ಬೇಕು. ಭಜಂತಿ ಅನನ್ಯ ಮನಸ್ಸೋ ಬಿಟ್ರೆ ಕೂಡಿ ಹೇಳ್ಬೋದು. ಭಜಂತ್ಯನನ್ಯ ಮನಸ್ಸು. ತ್ಯ ಹೇಳಿ ನ ಹೇಳಿ ನ್ಯ ಹೇಳ್ಬೇಕು. ಭಜಂತ್ಯನನ್ಯ ಮನಸ್ಸು ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಜ್ಞಾತ್ವಾ ಭೂತ ಆದಿ ಅಂತ ಹೇಳಿ ಬರುತ್ತೆ. ಇದಕ್ಕೆ ಭೂತ ಆದಿಂ ಅವ್ಯಯಂ ಅಂತ ಕರೀತಾರೆ ಬಿಡಿಸಿದಾಗ. ಭೂತಾದಿಂ ಅವ್ಯಯಂ ಅಥವಾ ಭೂತಾದಿಂ ಅವ್ಯಯಂ ಆದ್ಮೇಲೆ ಅ ಹಚ್ಬೇಕು. ಕೂಡಿ ಹೇಳ್ಬೋದು ಅಥವಾ 2 ಬಿಡಿಸಿ ಹೇಳ್ಬೋದು. ಒಟ್ಟಾರೆ ಇದ್ರ ಅರ್ಥ ಏನು ಅಂದ್ರೆ ಮಹಾತ್ಮಾನಃ ತು, ಮಹಾತ್ಮಾನಸ್ತು ಅಂದ್ರೆ ಮಹಾತ್ಮರು ಮಾತ್ರ, ಮಾಂ ಪಾರ್ಥ, ಮಾಂ ಅಂದ್ರೆ ನನ್ನನ್ನ, ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ. ದೈವಿ ಪ್ರಕೃತಿ ದೈವಿ ಸ್ವಭಾವವನ್ನು ಆಶ್ರಯಿಸಿ, ಆಶ್ರಿತ ಅಂದ್ರೆ ಆಶ್ರಯಿಸಿ, ಭಜಂತಿ ಅನನ್ಯ ಮನಸಃ. ಭಜಂತಿ ಅಂತಂದ್ರೆ ಭಜಿಸ್ತಾರೆ. ಹೇಗೆ? ಅನನ್ಯ ಮನಸಃ. ಅನನ್ಯ ಅಂದ್ರೆ ಏಕಚಿತ್ತದಿಂದ, ಮನಸ್ಸು ಅಂದ್ರೆ ಚಿತ್ತ, ಏಕಚಿತ್ತದಿಂದ ಭಜಿಸ್ತಾರೆ. ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಜ್ಞಾತ್ವಾ ಅಂದ್ರೆ ತಿಳಿದು ಅಂತ ಹೇಳಿ. ಭೂತಾದಿಂ ಏನನ್ನ? ನಾನು ಎಲ್ಲ ಜೀವಿಗಳ ಪರಮ ನಾನು ಮೂಲ, ಎಲ್ಲ ಜೀವಿಗಳ ಮೂಲ ಅನ್ನಂತ ಹೇಳಿ ಎಲ್ಲರೂ ತಿಳ್ಕೊಳ್ತಾರೆ ಅಥವಾ ತಿಳಿತಾರೆ ಅಂತ ಹೇಳಿ ಹೇಳ್ತಾರೆ ಅಂತದ್ದು. ಒಟ್ಟಾರೆ ಅರ್ಥ ಏನು ಅಂದ್ರೆ ದೈವಿ ಸ್ವಭಾವವನ್ನ ಹೊಂದಿರುವ ಮಹಾತ್ಮರು ನನ್ನನ್ನ ಒಂದೇ ಚಿತ್ತದಿಂದ ಭಜಿಸ್ತಾರೆ. ನಾನು ಎಲ್ಲ ಜೀವಿಗಳ ಮೂಲವಾಗಿರುವ ಪರಮಾತ್ಮ ಅಂತ ಹೇಳಿ ತಿಳ್ಕೊಳ್ತಾರೆ ಅಥವಾ ನಾ ಎಲ್ಲ ಜೀವಿಗಳ ಮೂಲ ಅಂತ ಹೇಳಿ ತಿಳ್ಕೊಳ್ತಾರೆ. ಹೀಗೆ ಹೇಳಿ. ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವನಿ ಮಾತಾಜಿ, ಮಂಜುಳಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಒಬ್ಬರಾದ್ಮೇಲೆ ಒಬ್ರು ಹೇಳಿ ಹರಿ ಕೃಷ್ಣ ಹಾಗೆ ಅಡ್ಮಿಟ್ ಮಾಡ್ಕೊಂತ ಹೋಗ್ತೀನಿ. ಹೇಳ ಮಾತಾಜಿ. ಹೇಳಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಹರೇ ಕೃಷ್ಣ. ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ
ಭಜಂತ್ಯ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲೋಕಜೀವನ್ ಸಾರಿ ಪಾರ್ವತಮ್ಮ ಮಾತಾಜಿ, ಮುಂಜಾಳೆ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿದ್ರ? ಹೇಳಿದೆ ನಾನು, ಹೇಳಿದೆ. ಪಾರ್ವತಮ್ಮ ಮಾತಾಜಿ ನಾನು ಹೇಳ್ತೀನಿ ಮಾತಾಜಿ. ಹೇಳಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ ಆಯ್ತು ಮಾತಾಜಿ. ಮಾತಾಜಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯಾನನ್ಯ ಮನಸೋ ಜ್ಞಾತ್ವಾ ಭೂತಾನಿಮ ವ್ಯಯಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಯಾರ ಹೆಸರು ತಗೊಳ್ತೀವಿ ಅವ್ರು ಹೇಳಿ, ಯಾರ ಹೆಸರು ತಗೊಳ್ತೀವಲ್ಲ ಅವ್ರು ಹೇಳಿ, ಅಂದ್ರೆ ಎಲ್ಲ ಸೀರಿಯಲ್ ಪ್ರಕಾರ ಬರ್ತವೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡೋಣ. ಮುಂದಿನ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 14ನೇ ಶ್ಲೋಕ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಇದರ ಒಂದು ಉಚ್ಚಾರಣೆ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ. ಸಕೆ ಅನುಸ್ವಾರ ಇದೆ. ಯತಂತಶ್ಚ. ಒಂದ್ ನಿಮಿಷ. ಯತಂತಶ್ಚ ದೃಢವ್ರತಾಃ. ಡ ದೊಡ್ದಿದೆ, ದಕ್ಕೆ ಒಟ್ಟು ಸುಳಿದೆ. ದೃಢವ್ರತಾಃ. ನಮಸ್ಯಂತಶ್ಚ. ಸಕೆ ಅನುಸ್ವಾರ ಇದೆ. ಸಕೆ ಯಾವತ್ತು ಮತ್ತೆ ಅನುಸ್ವಾರ. ನಮಸ್ಯಂತಶ್ಚ. ನಮಸ್ಯಂತಶ್ಚ ಅಂತ ಬಿಡಿಸಿದಾಗ ನಮಸ್ಯಂತಃ ಚ ಅಂತ ಆಗುತ್ತೆ. ಸೊ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸರಳವಾಗಿದೆ, ನೀವು ಹೇಳ್ಬೋದು. ಸೊ ಇದರ ಒಂದು ಅರ್ಥ ಸತತಂ ಕೀರ್ತಯಂತಹ ಮಾಂ. ಸತತಂ ಅಂದ್ರೆ ಯಾವಾಗಲೂ ಕೀರ್ತಯಂತಹ ಅಂತಂದ್ರೆ ಕೀರ್ತನೆಯನ್ನ ಮಾಡುವವರು. ಯಾರನ್ನ? ಮಾಂ ಅಂದ್ರೆ ನನ್ನನ್ನ. ಯಾವಾಗ್ಲೂ ನನ್ನ ಕೀರ್ತನೆ ಮಾಡುವವರು. ಯತಂತಹ ಅಥವಾ ಯತಂತಶ್ಚ ದೃಢವ್ರತಾಃ. ದೃಢ ಸಂಕಲ್ಪದೊಂದಿಗೆ ಪ್ರಯತ್ನಿಸುವವರು. ಅಂದ್ರೆ ದೃಢ ಸಂಕಲ್ಪದಿಂದ ಯಾವಾಗೂ ಯತಂತಹ ಅಂದ್ರೆ ಪ್ರಯತ್ನಿಸುವವರು. ನಮಸ್ಯಂತಶ್ಚ ಮಾಂ ಭಕ್ತ್ಯ. ಭಕ್ತಿಯಿಂದ ನನ್ನ ಮುಂದೆ ನಮಸ್ಕಾರ ಮಾಡುವಂಥವ್ರು. ನಿತ್ಯಯುಕ್ತ ಉಪಾಸತೆ. ಸೊ ಹೀಗೆ ನಿತ್ಯ ನಿರಂತರವಾಗಿ ನನ್ನನ್ನ ಸೇವಿಸುವವರು ಅಂತ ಹೇಳ್ತಾ ಇರುವಂತದ್ದು. ಸೊ ಹೀಗೆ ದೃಢವ್ರತದಿಂದ ನನ್ನ ಕೀರ್ತನೆಯನ್ನ ಮಾಡುವವರು, ಭಕ್ತಿಯಿಂದ ನಮಸ್ಕರಿಸುವವರು ಎಂದೆಂದಿಗೂ ನನ್ನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಸೊ ಇದು ಮಹಾತ್ಮರ ಲಕ್ಷಣ ಅಂತ ಹೇಳಿ ಭಗವಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಮಹಾತ್ಮರು ಹೇಗಿರ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಈ ಒಂದು ಶ್ಲೋಕ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸುವಂತದ್ದು. ಮಹಾತ್ಮರ ಲಕ್ಷಣ ಏನಿರುತ್ತೆ ಭಗವಂತನೇ ಹೇಳ್ತಾರೆ ಸ್ವತಃ. ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ನನ್ನ ನಾಮಸ್ಮರಣೆ, ಸದಾ ಕೀರ್ತನೆ ಮಾಡ್ತಾ ಇರ್ತಾರೆ, ಮತ್ತೆ ನಿತ್ಯವಾಗಿ ನನ್ನ ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಸೊ ಹೀಗೆ ಮಹಾತ್ಮರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ, ರೇಖಾ ಬಂಗೇರಿ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಕೃತಿ ಮಾತಾಜಿ, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಒಬ್ಬರಾದ್ಮೇಲೆ ಒಬ್ಬರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ಯತಂತಶ್ಚ.
ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಧನ್ಯವಾದಗಳು ಮಾತಾ. ಹರೇ ಕೃಷ್ಣ ಮಾತಾಜಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 4 ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ರೀಮಂಗಲ ಮಾತಾಜಿ ಹೇಳಿ. ದೃಢವ್ರತಾಃ. ದೃಢವ್ರತಾಃ. ಹರೇ ಕೃಷ್ಣ ಮಾತಾಜಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾ ನಮಶ್ಚ ಮಾಂ ಭಕ್ತ್ಯಾ. ದೃಢವ್ರತಾಃ ಮಾತಾಜಿ. ಮಾತಾಜಿ ದೃಢವ್ರತಾಃ. ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಜಯ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಜಯ ಪ್ರಭುಜಿ ಹೇಳ್ತೀರಾ? ಮಾತಾಜಿ ಆಯ್ತು. ಸರಿ, ಮುಂದಿನ ಶ್ಲೋಕ ಹೋಗೋಣ. ಇವತ್ತಿನ ಒಂದು ತರಗತಿ ಕೊನೆಯ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 15ನೇ ಶ್ಲೋಕ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅದರ ಒಂದು ಉಚ್ಚಾರಣೆ ಜ್ಞಾನ ಯಜ್ಞೇನ ಚಾಪ್ಯನ್ಯೇ. ಇಲ್ಲಿ ಯದ್ವತ್ ತುಂಬಾ ಇದೆ ನೋಡಿ. ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಅಥವಾ ಮಾಂ ಉಪಾಸತೆ ಅಥವಾ ಬಿಡಿಸಿದ್ರೆ ಮಾಂ ಉಪಾಸತೆ. ಏಕತ್ವೇನ ಪೃಥಕ್ತ್ವೇನ ತಕ್ಕೆ ಒತ್ತಿದೆ. ತ್ವೇನ ಮತ್ತೆ ದೀರ್ಘ ಇದೆ. ತ್ವೇನ ಬಹುಧಾ ವಿಶ್ವತೋ ಮುಖಂ. ಅಲ್ಲಿ ಪೃಥಕ್ ಇದೆಯಲ್ಲ, ಪ್ರೂ ಒಟ್ಟರ ಸುಳಿದೆ ಮತ್ತೆ ಕ ವ್ಯಂಜನ. ಪೃಥಕ್ತ್ವೇನ ಇದ್ರ ಒಂದು ಅರ್ಥ ಜ್ಞಾನ ಯಜ್ಞೇನ ಚಾಪ್ಯನ್ಯೇ. ಚಾಪ್ಯನ್ಯ ಬಿಡಿಸಿದಾಗ ಚ ಅಪಿ ಅನ್ಯೇ ಅಂತ ಹೇಳಿ ಬರುತ್ತೆ. ಜ್ಞಾನ ಯಜ್ಞೇನ ಚಾಪ್ಯನ್ಯ ಅಂದ್ರೆ ಜ್ಞಾನ ಯಜ್ಞದ ಮೂಲಕವೂ ಅನ್ಯೇ ಯಜಂತಹ. ಅನ್ಯ ಅಂದ್ರೆ ಇತರರು, ಯಜಂತಹ ಅಂದ್ರೆ ಭಜಿಸ್ತಾರೆ, ಇತರರು ಭಜಿಸ್ತಾರೆ. ಹೇಗೆ? ಜ್ಞಾನ ಯಜ್ಞದ ಮೂಲಕ ಇತರರು ಭಜಿಸ್ತಾರೆ. ಮಾಂ ಉಪಾಸತೆ ಅಂದ್ರೆ ನನ್ನನ್ನ ಆರಾಧಿಸ್ತಾರೆ. ಏಕತ್ವೇನ ಪೃಥಕ್ತ್ವೇನ. ಏಕತ್ವೇನ ಅಂದ್ರೆ ಏಕ ಸ್ವರೂಪವಾಗಿ, ಪೃಥಕ್ತ್ವೇನ ಅಂದ್ರೆ ವಿಭಿನ್ನ ರೂಪಗಳಲ್ಲಿ. ಬಹುಧಾ ವಿಶ್ವತೋಮುಖಂ. ಬಹುಧಾ ಅಂದ್ರೆ ಎಲ್ಲೆಡೆ ವ್ಯಾಪಿಸಿರುವ ಪರಮೇಶ್ವರನಾಗಿ ಅಥವಾ ವಿಶ್ವರೂಪದಲ್ಲಿ ನನ್ನನ್ನ ಪೂಜಿಸ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಹೇಗೆ ಭಜಿಸ್ತಾರೆ ಅನ್ನೋದನ್ನ. ಇದರ ಅರ್ಥ ಏನಂದ್ರೆ ಇತರರು ಜ್ಞಾನ ಯಜ್ಞದ ಮೂಲಕ ನನ್ನನ್ನ ಭಜಿಸ್ತಾರೆ. ಸೊ ನನ್ನನ್ನ ಏಕತ್ವದ ರೂಪದಲ್ಲಿ ಭಜಿಸ್ತಾರೆ, ವಿಭಿನ್ನ ರೂಪದಲ್ಲಿ ಭಜಿಸ್ತಾರೆ, ಎಲ್ಲೆಡೆ ಇರುವಂತಹ ವಿಶ್ವರೂಪವನ್ನ ಆರಾಧಿಸ್ತಾರೆ ಅಂತ. ಸೊ ಭಗವಂತನನ್ನ ಕೆಲವರು ಭಕ್ತಿ ಮೂಲಕ ಭಜಿಸ್ತಾರೆ, ಕೆಲವರು ಜ್ಞಾನ ಯಜ್ಞದ ಮೂಲಕ ಪೂಜಿಸ್ತಾರೆ. ಎಲ್ಲರೂ ತಾವು ಹೇಗೆ ಯಾವ ರೀತಿ ಅವರು ತಿಳ್ಕೊಳ್ತಾರೋ ಆತನನ್ನ ಹಾಗೆ ಆರಾಧಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಕೊಡೇಕಲ್ ಮಾತಾಜಿ. ಯಾರು ವಿಜಯ ಪ್ರಭು ಹೇಳ್ತಿದ್ರೆ ಹೇಳಿಲ್ಲ, ಅಷ್ಟೇ ಹೇಳಿಲ್ಲ ಅವರು. ಹೇಳಿದ್ರೆ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಹೇಳಿ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ
ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಧನ್ಯವಾದ ಮಾತಾಜಿ. ಮಾತಾಜಿ ಹೇಳಿಸ್ಲ ಹಾಗೆ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದಿಬ್ಬರು ಜನರಿಗೆ ಹೇಳಿಸಿ ಮಾತಾಜಿ. ಹಾ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರ್ಣಿಕಾ ಕೇರಿ ಮಾತಾಜಿ, ಶ್ವೇತಾ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ. ಪೃಥಕ್ತ್ವೇನ ಪೃಥಕ್ತ್ವೇನ ಋತಕ್ತ್ವೇನ ಹರೇ ಕೃಷ್ಣ ಮಾತಾಜಿ. ಏಕತ್ವೇನ ಋತಕ್ತ್ವೇನ. ಋತಕ್ ಅಲ್ಲ ಮಾತಾಜಿ, ಪೃಥಕ್ ಪ್ರಭುಜಿ. ಪೃಥಕ್ ಪೋಕೆ ಒಟ್ಟು ಸುಳಿದೆ. ಪೃಥಕ್. ಪೃಥಕ್ತ್ವೇನ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಪುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಮಾತಾಜಿ, ಹೇಳಿ ಬೇಗ ಬೇಗ. ಹರೇ ಕೃಷ್ಣ ಮಾತಾಜಿ. ಜ್ಞಾನಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಲಕ್ಷ್ಮೀ ಪ್ರಿಯ ಮಾತಾಜಿ, ಹೇಳ ಮಾತಾಜಿ. ಹೇಳಿ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾಳೆ ನಾನು ನೆನಪು ಮಾಡಿ ಮಾತಾಜಿ. ಮಂಜುಳಾ ಏಲಿಂದ ಸ್ಟಾರ್ಟ್ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ ಅವ್ರಿಗೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಟೆಂಡೆನ್ಸ್ ಹಾಕ್ಬೇಕು ಅಂತ. ಹಾಕ್ತಾ ಇದ್ದೀನಿ ಮಾತಾಜಿ. ಯಾರಿಗಿಲ್ಲ ಅಂದ್ರೆ ಮೀಟಿಂಗ್ ಏನ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ.
ಧನ್ಯವಾದಗಳು ಅಟೆಂಡೆನ್ಸ್ ಮಾತಾಜಿ. ಹಾಕಿದ್ದಾರೆ. ಅಟೆಂಡೆನ್ಸ್ ಅನ್ನ ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು, ಹರೇ ವಂದನೆ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಯಾರು ಬಂದಿದ್ದಾರೆ ಮಾತಾಜಿ? ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಇವ್ರು ಯಾರಿಲ್ವಾ? ಹರೇ ರಾಮ ಮಾತಾಜಿ ಬಂದಿಲ್ವಾ? ನಾಗವೇಣಿ ಮಾತಾಜಿ ಇದೆಯಾ? ಪ್ರವೀಣ ಮಾತಾಜಿ ಇದ್ರು. ಬಂದಿದ್ದಾರ? ಪ್ರವೀಣ ಮಾತಾಜಿ ಇದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಮೀಟಿಂಗ್ ಏನ್ ಮಾಡ ಬಂದಿಲ್ಲ. ನನ್ನ ನೀವು ಯೂಟ್ಯೂಬ್ ಲೈವ್ ಮಾಡಿ ಮಾತಾಜಿ. ಮಾಡ್ತೇನೆ ಮಾತಾಜಿ, ಏನ್ ಮಾಡ್ತೇನೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ